ಬಹುಭಾಷಾ ನಟ ಅರ್ಜುನ್ ಸರ್ಜರ್ ಅವರ ತಾಯಿ ವಿಧಿವಶರಾಗಿದ್ದು ಅವರ ಅಂತ್ಯಕ್ರಿಯೆಯನ್ನು ಕುಟುಂಬಸ್ಥರು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ದೊಡ್ಡೇರಿ ಹೋಬಳಿಯ ಜಕ್ಕೇನಹಳ್ಳಿಯ ಸ್ವಗ್ರಾಮದಲ್ಲಿ ಶಕ್ತಿ ಪ್ರಸಾದ್ ರವರ ಸಮಾಧಿಯ ಪಕ್ಕದಲ್ಲಿ ನೆರವೇರಿಸಿದರು. ಕಳೆದ 22 ದಿನಗಳಿಂದ ಆಸ್ಪತ್ರೆಯಲ್ಲಿದ್ದ ಲಕ್ಷ್ಮೀ ದೇವಿ ಅವರು ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದರು. ಲಕ್ಷ್ಮೀ ದೇವಿ ಅವರಿಗೆ 85 ವರ್ಷ ವಯಸ್ಸಾಗಿತ್ತು. ಅಂತ್ಯಕ್ರಿಯೆಯ ವೇಳೆ ಕುಟುಂಬಸ್ಥರು ಹಾಗೂ ಮಧುಗಿರಿ ಶಾಸಕರಾದ ವೀರಭದ್ರಯ್ಯ, ಮುರಳೀಧರ ಹಾಲಪ್ಪ, ಮಾಜಿ ಶಾಸಕರಾದ ಕೆಎನ್ ರಾಜಣ್ಣ, ಎಲ್ಸಿ ನಾಗರಾಜ್, ಮಧುಗೌಡ ಮೊದಲಾದವರು ಇದ್ದರು. ವರದಿ ದೊಡ್ಡೇರಿ ಮಹಲಿಂಗಯ್ಯ. ಕಲಾವಿದರ ಕುಟುಂಬ, ಅವರ ಧರ್ಮಪತ್ನಿ ಲಕ್ಷ್ಮೀ ದೇವಮ್ಮ ಅವರು, 3 ಜನ ಮಕ್ಕಳು, ಕಿಶೋರ್ ಅವರು ನಿರ್ದೇಶನದಲ್ಲಿ, ಅರ್ಜುನ್ ಅವರು ಚಿತ್ರ ನಟ ಹಾಗೂ ನಿರ್ದೇಶಕ, ನಿರ್ಮಾಪಕ ಎಲ್ಲ ವ್ಯಾಪ್ತಿನಲ್ಲೂ ಇದ್ದರು. ಆಮೇಲೆ ಅಮ್ಮಾಜಿಯವರು, ಇಷ್ಟು ಜನ ಮಕ್ಕಳು ತುಮಕೂರು ಜಿಲ್ಲೆ, ಅದರಲ್ಲೂ ಮಧುಗಿರಿ ತಾಲೂಕಿನ ಬಗ್ಗೆ ಸಂಬಂಧ, ಅವಿನಾನುಭಾವ ಸಂಬಂಧ. ಮಧುಗಿರಿ ತಾಲೂಕಿಂದ ಲಕ್ಷ್ಮೀ ದೇವಮ್ಮ ಅವರು, ಅರ್ಜುನ್ ಅವರ ತಾಯಿ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು. ಅತ್ಯಂತ ಹೆಚ್ಚಿಗೆ ಮೆಜಾರಿಟಿ ತಗೊಂಡು ಸದಸ್ಯರಾಗಿ 87. ಆವಾಗ ಪಕ್ಷಾತೀತವಾಗಿ ಪ್ರತಿಯೊಬ್ಬರು ಕೆಲಸ, ಈಗಲೂ ಅಷ್ಟೇನೆ ಈ ದೇವಸ್ಥಾನ ಅಹೋಬಲ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಏನಿದೆ, ಯಾವಾಗ ಬಂದ್ರೂ ಒಳ್ಳೆ MP MLAಗಳ ಥರ ಅರ್ಜಿಗಳು. ಹಾಗೆಯೇ ವರ್ಷಕ್ಕೆ ಒಂದು 3 ಅಥವಾ 4 ಬಾರಿ ಅರ್ಜುನ್ ಅವರು ಅಥವಾ ಧ್ರುವ ಅವರು ಅಥವಾ ಅವರ ಅಣ್ಣ ಈಗ ನಮ್ಮನ್ನು ಅಗಲಿ ಹೋಗಿದ್ದಾರೆ, ಅವರು ಯಾರೇ ಬಂದರೂ ಅಣ್ತಮ್ಮಗಳು, ಜನಗಳು ಕಷ್ಟ ಸುಖ ಹೇಳ್ಕೊಳ್ಳೋದಾಗಲಿ, ವಿದ್ಯಾಭ್ಯಾಸಕ್ಕಿರಲಿ, ನೌಕರಿಗಿರಲಿ, ಇಲ್ಲಿ ಮದುವೆಗಳಿಗಿರಲಿ, ಪ್ರತಿಯೊಂದಕ್ಕೂ ಸಹಾಯ, ಧಾರ್ಮಿಕ ಕೆಲಸಗಳಿಗೆ ಯಾವಾಗಲೂ ಎತ್ತಿದ ಕೈ. ಆಮೇಲೆ ಅರ್ಜುನ್ ಸರ್ಜಾ ಅವರಿಗೆ ಪ್ರೇರೇಪಣೆ ಚೆನ್ನೈನಲ್ಲಿ ಆಗಿರ್ತಕ್ಕಂಥ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಇರ್ಬೋದು, ಎಲ್ಲೇ ಚಟುವಟಿಕೆಗಳು ಇರಲಿಲ್ಲ, ಮದುವೆಗಳಿರ್ಬೋದು, ಜಾತ್ರೆಗಳಿರ್ಬೋದು, ತೇರು ರಥೋತ್ಸವಗಳಿರ್ಬೋದು, ಈ ಕುಟುಂಬ ಯಾವಾಗಲೂ ಅವರಿಗೆ ಬೆನ್ನೆಲುಬಾಗಿ ಇರ್ತಾಯಿತ್ತು. ಹಾಗೆ ವಿದ್ಯಾಭ್ಯಾಸಕ್ಕೆ ನೂರಾರು ಮಂದಿ, ಸಹಸ್ರಾರು ಮಂದಿಗೆ ಆ ಕುಟುಂಬಕ್ಕೆ ಪ್ರೇರೇಪಣೆಯಾಗಿದ್ದು, ಅದಕ್ಕೆ ಶಕ್ತಿಯಾಗಿ ನಿಂತಿದ್ದು ಲಕ್ಷ್ಮೀ ದೇವಮ್ಮ ಅವರು. ನಮ್ಮನ್ನು ಅಗಲಿದ್ದಾರೆ. ನಾವು ಅದನ್ನೇ ಈಗ ಇಲ್ಲಿ ತನಕ ಎಲ್ಲರೂ ದೇವಸ್ಥಾನದ ಸಮಿತಿನವರು, ಈ ತಾಲೂಕಿನ ಹಲವಾರು ಮುಖ್ಯಸ್ಥರು ಹೇಳ್ತಿದ್ರು, ಸಂಬಂಧ ಇಲ್ಲಿಗೆ ನಿಲ್ಲಬಾರದು, ಇದು ಮುಂದುವರಿಬೇಕು. ನೀವುಗಳು ಅಷ್ಟೇನೆ, ಮಕ್ಕಳು ಏನಿದ್ದೀರಾ, ಮೊಮ್ಮಕ್ಕಳು ಏನಿದ್ದೀರಾ, ಈ ಸಂಬಂಧ, ಈ ಋಣನ ನೀವು, ಈ ಮಣ್ಣಿನ ಋಣ ಹಾಗೆ ಇಟ್ಕೊಳ್ಬೇಕು. ಇಲ್ಲೇ ಯುವಕರಿಗಿರ್ಬೋದು ಅಥವಾ ರೈತಾಪಿ ವರ್ಗಕ್ಕಿರ್ಬೋದು, ಕಷ್ಟ ಸುಖಕ್ಕೆ ನೀವು ಆಗ್ರಿ ಅಂತೇಳಿ ಅವ್ರನ್ನ ಕೋರ್ಕೋತಾ ಇದ್ದೀವಿ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಬೈ ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.